So I request both the teams, please be ready for the fourth quarter-final match. ಮೊದಲ ದಾಳಿಯಲ್ಲಿ ಬ್ಯಾಂಗ್ಳೂರ್ ತಂಡ NMC ಅಂಕಣದಲ್ಲಿ SDMC ಬ್ಯಾಂಗ್ಳೂರ್ NMCಯಲ್ಲಿ ಮೊದಲ SDM ಈ ಅಂಕಣದಲ್ಲಿ NMC ತಂಡದಿಂದ ಅಂಕಕ್ಕಾಗಿ ಹೋರಾಟ. Court number 1, the next match, that is third quarter-final match between Government First Grade College Udupi and ASS College Subramania. So request both the teams, please report court number 1 officials immediately. Followed by court number 2, the fourth quarter-final match between Meridian College Ullala. ಒಂದು ಕಡೆ 4 ಅಂಕವನ್ನು ಪಡೆದುಕೊಂಡ ಮ್ಯಾಂಗ್ಳೂರ್ ತಂಡ, ಮತ್ತೊಂದು ಕಡೆ 2 ಅಂಕದೊಂದಿಗೆ NMC. ಪಂದ್ಯಾಟದ ಸಾಗ್ತಾ ಇದೆ. ಅಷ್ಟೇ ಪ್ರಬಲ ಹೋರಾಟವನ್ನು ನೀಡ್ತಾ ಇದೆ NMC ತಂಡ. ನಂಬರ್ 7, ಜೆರ್ಸಿ ನಂಬರ್ 7. SDM ಅಂಕಣದಲ್ಲಿ NMC ಅಂಕಣದಲ್ಲಿ ಜೆರ್ಸಿ ನಂಬರ್ 7 ದಾಳಿ. ಅಂಕ ಇಲ್ಲ. ಮತ್ತೊಮ್ಮೆ NMC ತಂಡದಿಂದ ಬ್ಯಾಂಗ್ಳೂರ್ ತಂಡದ ಅಂಕಣದಲ್ಲಿ ಅಂಕಕ್ಕಾಗಿ ಹೋರಾಟ. ಜೆರ್ಸಿ ನಂಬರ್ 4 NMC ಪರವಾಗಿ. ಮತ್ತೊಮ್ಮೆ ನಂಬರ್ 6 ಬೋನಸ್ ಅಂಕವನ್ನು ಪಡ್ಕೊಂಡಿದೆ NMC ತಂಡ. 5-3 ಅಂಕಗಳೊಂದಿಗೆ ತಂಡದ ಪಂದ್ಯದ ಹಿಡಿತದಲ್ಲಿ ಮಂಗಳೂರು ತಂಡ ಇದ್ರೆ, ನಂಬರ್ 4 ಜೆರ್ಸಿ ನಂಬರ್ 4 NMC ತಂಡದ ಪರವಾಗಿ ಮಂಗಳೂರು ತಂಡದ ಅಂಕಣದಲ್ಲಿ ದಾಳಿ. ಮಾಡಿ ಜೆರ್ಸಿ ನಂಬರ್ 8 ಥರ್ಡ್ ರೈಟ್ NMC ಅಂಕಣದಲ್ಲಿ ಸಫಲರಾಗಿದ್ದಾರೆ. ಒಂದು ಅಂಕವನ್ನು ಪಡೆಯುವಲ್ಲಿ NMC ತಂಡ ಸಫಲರಾಗಿದೆ. 4-5 ಕೇವಲ 1 ಅಂಕದ ಮುನ್ನಡೆಯೊಂದಿಗೆ ಮಂಗಳೂರು ತಂಡ ಇದೆ. ಮಂಗಳೂರು ತಂಡ ಮತ್ತೊಮ್ಮೆ ಜೆರ್ಸಿ ನಂಬರ್ 4 NMC ತಂಡ ಇವರ ಆಟಗಾರ ಬೋನಸ್ ಪಾಯಿಂಟ್ ಸಮಬಲ 5-5 ಅಂಕಗಳೊಂದಿಗೆ ಪ್ರಬಲ ಹೋರಾಟವನ್ನು ನೀಡ್ತಾ ಇದೆ NMC ತಂಡ. ಅದೇ ಮತ್ತೊಂದು ಸಾಫಲ್ಯ ಕೌಂಟರ್ ಇಲ್ವಾ NMC ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ ಆದರೆ ಬೋನಸ್ ಆಗಿದೆ. 1-1 ಸಮಬಲ 6. ಜೆರ್ಸಿ ನಂಬರ್ 4 ಮಂಗಳೂರಿನ ಅಂಕಣದಲ್ಲಿ ಅಂಕಕ್ಕಾಗಿ ಹೋರಾಟ. ಅತ್ಯುತ್ತಮವಾದ ಪಂದ್ಯ ಕಂಡು ಬರ್ತಾ ಇದೆ ಅಂಕಣ ಬಿಯಲ್ಲಿ. NMC ಹಾಗೂ ಮಂಗಳೂರು ತಂಡದ ಮಧ್ಯೆ ಹಣಾಹಣಿಯ ಪಂದ್ಯ. ಅಂಕ ಒಂದು ಅಂಕದ ಸೇರ್ಪಡೆಯೊಂದಿಗೆ 1 ಅಂಕದ ಮುನ್ನಡೆಯನ್ನು ಮಾಡಿಕೊಂಡಿದೆ. ಪಂದ್ಯದ ನಂತರ ಮೊದಲ ಮೇಲುಗೈಯನ್ನು ಪಡ್ಕೊಂಡಿದೆ NMC ತಂಡ. 1 ಅಂಕದ ಮುನ್ನಡೆಯೊಂದಿಗೆ ಕಾಯ್ದುಕೊಂಡಿದೆ. ಬೋನಸ್ ಮತ್ತೆ ಸಮಬಲ. ಮತ್ತೊಂದು Please be ready for the fourth quarter-final matches. A.PATRAO and Ullala. 7 each. Immediately after completion of the quarter-final match, we have the 2 semi-final matches simultaneously.
followed by the final matches of the preliminary rounds. So tomorrow we'll have the championship rounds from the morning onwards, followed by Mangalore University team selection trials. Save 1 point. SDM BBA. ಮತ್ತೊಂದು ಅಂಕವನ್ನು ಪಡೆಯುವ ಮುಖಾಂತರ ಒಂದು ಅಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ ಮಂಗಳೂರು ತಂಡ ಇದ್ರೆ ಮತ್ತೆ NMC ಕಡೆಯಿಂದ ಜೆರ್ಸಿ ನಂಬರ್ 4ರಿಂದ ದಾಳಿ ಮಂಗಳೂರು ತಂಡದ ಅಂಕಣದಲ್ಲಿ ಮತ್ತೊಮ್ಮೆ ಪ್ರಬಲವಾದ ಹೋರಾಟ ಮೂಡಿ ಬರ್ತಾ ಇದೆ. ಅಂಕನ 2ರಲ್ಲಿ ಅಂಕಕ್ಕಾಗಿ ಹೋರಾಟ ಯಾವುದೇ ಅಂಕಗಳಿಲ್ಲ. ಮಂಗಳೂರು ತಂಡದಿಂದ ಮತ್ತೊಂದು ಅಂಕಕ್ಕೆ ಸೇರ್ಪಡೆಯೊಂದಿಗೆ 8-6 ಥರ್ಡ್ ರೈಟ್ ಮಾಡುವಲ್ಲಿ ಪ್ರಬಲವಾದ ಹಿಡಿತವನ್ನು ಮಾಡಿಕೊಂಡಿದೆ ಮಂಗಳೂರು ತಂಡ. 3 ಅಂಕಗಳ ಮುನ್ನಡೆಯೊಂದಿಗೆ ಸಾಗಿಸ್ತಾ ಇದೆ. 8-10-7 ಜರ್ಸಿ ನಂಬರ್ 8 NMC ತಂಡದ ವಿರುದ್ಧ ಪ್ರಬಲದ ಹಿಡಿತದೊಂದಿಗೆ ಮತ್ತೊಂದು ಅಂಕವನ್ನು ಸೇರ್ಪಡೆ ಮಾಡುವಲ್ಲಿ ಸಫಲರಾಗಿದೆ NMC ತಂಡ. 10-8 ಮತ್ತೊಮ್ಮೆ NMC ಜರ್ಸಿ ನಂಬರ್ 8 ಜರ್ಸಿ ನಂಬರ್ 8 ಮಂಗಳೂರು ಅಂಕಣದ ದಾಳಿಯಲ್ಲಿ ಮತ್ತೊಮ್ಮೆ ಒಳ್ಳೆಯ ಕಬಡ್ಡಿ ಪಂದ್ಯಾಟ ಮೂಡಿ ಬರ್ತಿದೆ. ಅಂಕನ 2ರಲ್ಲಿ ಜರ್ಸಿ ನಂಬರ್ 8 ಮತ್ತೊಂದು ಅಂಕದ ಅಂಕ 9-10 ಕೇವಲ 1 ಅಂಕದ ಮುನ್ನಡೆಯೊಂದಿಗೆ ಮಂಗಳೂರು ತಂಡ ಇದೆ. ಅಷ್ಟೇ ಪ್ರಬಲದ ಹೋರಾಟವನ್ನು ನೀಡ್ತಿದೆ NMC ತಂಡ. ಜರ್ಸಿ ನಂಬರ್ 7 ಜರ್ಸಿ ನಂಬರ್ 7ರಿಂದ NMC ಅಂಕಣದಲ್ಲಿ ದಾಳಿ ಆಗ್ತಾ ಇದೆ. ಅಂಪೈರ್ ತೋರುಗಳು ಬೋನಸ್ ಅಂತ ಅನಿಸಿದ್ರೆ 11-9 NMC ತಂಡದ ಪರವಾಗಿ ಜರ್ಸಿ ನಂಬರ್ 4 ದಾಳಿಯ ಸಂಘಟನೆಯಲ್ಲಿ ಅಂಕಕ್ಕಾಗಿ ಹೋರಾಟ ಅಂಕ ನದಿಯಲ್ಲಿ ಮೂಡಿ ಬರ್ತಾ ಇದೆ. ಪ್ರಬಲ 2 ತಂಡಗಳ ಮಧ್ಯೆ ಹೋರಾಟ. ಯಾವುದೇ ಅಂಕದ ಸೇರ್ಪಡೆಯಿಲ್ಲ. ಮತ್ತೊಮ್ಮೆ ಜರ್ಸಿ ನಂಬರ್ 7ರಿಂದ NMC ಅಂಕಣದಲ್ಲಿ ಬೋನಸ್ಗಾಗಿ ಪ್ರಯತ್ನ, ಆದರೆ ಒಂದು ಅಂಕವನ್ನು ಪಡ್ಕೊಳ್ಳಲು ಸಫಲರಾಗಿದ್ದಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 2 ಆಟಗಾರ್ತಿ ಅಂಕವನ್ನು ಪಡೆಯಲು ಬೋನಸ್ಗಾಗಿ ಪ್ರಯತ್ನ NMC ತಂಡದಿಂದ ಬೋನಸ್ ಅನ್ನು ಪಡ್ಕೊಳ್ಳಲು ಸಫಲರಾಗಿದ್ರೆ. ಈಗ 10-12 ಕೇವಲ 2 ಅಂಕದ ಮುನ್ನಡೆಯಲ್ಲಿ ಮಂಗಳೂರು ತಂಡ ಇದೆ. ಕೇವಲ 5 ಜನ ಆಟಗಾರರು ಇಟ್ಕೊಂಡಿರುವಂತೆ NMC ತಂಡದಲ್ಲಿ ಬೋನಸ್ಸಿನ ಯಾವುದೇ ಚಾನ್ಸಸ್ ಇಲ್ಲ. ಜರ್ಸಿ ನಂಬರ್ 6 ಜರ್ಸಿ ನಂಬರ್ 6ರಿಂದ ಆದರೆ 1 ಅಂಕ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಜರ್ಸಿ ನಂಬರ್ 6 ಮತ್ತೊಂದು ಅಂಕದ ಸೇರ್ಪಡೆ. ಮತ್ತೊಮ್ಮೆ ಜರ್ಸಿ ನಂಬರ್ 4 ಬೋನಸ್ಗಾಗಿ ಪ್ರಯತ್ನ ಮಂಗಳೂರು ಅಂಕಣದಲ್ಲಿ NMC ತಂಡ. ಜರ್ಸಿ ನಂಬರ್ 4 ಬೋನಸ್ಗಾಗಿ ಪ್ರಯತ್ನ, ಆದರೆ ಯಾವುದು ಸಫಲ ಇಲ್ಲ. 10-13 3 ಅಂಕದ ಮೇಲುಗೈಯೊಂದಿಗೆ ಮಂಗಳೂರು ತಂಡ ಆಡ್ತಾ ಇದ್ರೆ ಮತ್ತೆ ಪ್ರಬಲರು ವಿಫಲರಾಗಿದ್ದಾರೆ. 2 ಅಂಕವನ್ನು ಪಡ್ಕೊಂಡಿದ್ದಾರೆ ಮಂಗಳೂರು ತಂಡ. 2 ಅಂಕದೊಂದಿಗೆ ಪ್ರಾರಂಭಗೊಳ್ತಾ ಇದೆ. 10-15 ಹೀಗಾಗಿ 10-15 2 ಪಾಯಿಂಟ್ ಪಡ್ಕೊಂಡಿದೆ NMC ತಂಡ. 12-15 ಅಂಕಗಳ 3 ಅಂಕಗಳ ಮುನ್ನಡೆಯೊಂದಿಗೆ ಮಂಗಳೂರು ತಂಡ ಇದ್ರೆ NMC ಅಂಕಣದ ದಾಳಿಯನ್ನು ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 8 ಮತ್ತೊಮ್ಮೆ ದಾಳಿಯಲ್ಲಿ 3 ಜನ ಆಟಗಾರರು ಒಂದು ಸಂದರ್ಭ, ಸೂಪರ್ ಟ್ಯಾಕಲ್ ಆಗುವಂತ ಸಂದರ್ಭಗಳು. ಜರ್ಸಿ ನಂಬರ್ 7 ಚಿಕ್ಕಿ ಆಟವನ್ನು ಪ್ರದರ್ಶನ ಮಾಡ್ತಿರುವಂತ ಜರ್ಸಿ ನಂಬರ್ 7 ಆದ್ರೆ
ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. 16-12 NMC ಪರವಾಗಿ ಜರ್ಸಿ ನಂಬರ್ 3 ಅಂಕನ ಮಂಗಳೂರು ಅಂಕಣದಲ್ಲಿ ದಾಳಿ. ಅಂಕಕ್ಕಾಗಿ ಹೋರಾಟ, ಪ್ರಬಲ ಹೋರಾಟದ ನಿರೀಕ್ಷೆ. ಮತ್ತೊಮ್ಮೆ ಅಂಕಕ್ಕಾಗಿ ಪ್ರಬಲ ಹೋರಾಟ. ಸೂಪರ್ ರೈಡ್ ಆಗುವ ಚಾನ್ಸ್ ಕಾಣ್ತಾ ಇದೆ. ಅಂಪೈರ್ ತೋರಿಬರಲು ಏನನ್ನು ತೋರಿಸ್ತಾ ಇದೆ. ಮೊದಲ ಸೂಪರ್ ರೈಡ್ ಪಡ್ಕೊಂಡಿದೆ NMC ತಂಡ. ಜರ್ಸಿ ನಂಬರ್ 3 3 ಅಂಕಗಳೊಂದಿಗೆ 16-18 ಒಂದು ಅಂಕದ ಹಿನ್ನಡೆಯೊಂದಿಗೆ NMC ತಂಡ. ಜರ್ಸಿ ನಂಬರ್ 7 NMC ಅಂಕಣದಲ್ಲಿ ಜರ್ಸಿ ನಂಬರ್ 7 ಒಂದು ಅಂಕದ ಸೇರ್ಪಡೆಯೊಂದಿಗೆ 16-16 ಸಮಾಬಲ. ಜರ್ಸಿ ನಂಬರ್ 3 NMC ತಂಡದ ಪರವಾಗಿ ಮತ್ತೊಮ್ಮೆ ಮಂಗಳೂರು ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. NMC ತಂಡ ಸುಳ್ಯ 17-16 ಒಂದು ಅಂಕದ ಸ್ಪಷ್ಟವಾದ ಮಣ್ಣು. ಜರ್ಸಿ ನಂಬರ್ 2 4 ಜರ್ಸಿ ನಂಬರ್ 4 NMC ತಂಡದ ಪರವಾಗಿ ಒಂದು ಅಂಕದ ಮುನ್ನಡೆಯೊಂದಿಗೆ NMC ತಂಡ ಸುಳ್ಯ. ಮೊದಲ ಅಂಕದ ನಂತರ ಮೇಲುಗೋಲು ಪಡೆಯುವಲ್ಲಿ ಸಫಲರಾಗ್ತದೆಯಾ NMC ತಂಡ. ಜರ್ಸಿ ನಂಬರ್ 3 ಮಂಗಳೂರು ತಂಡದ ಆಟಗಾರ. ಜರ್ಸಿ ನಂಬರ್ 3 NMC ತಂಡದಲ್ಲಿ ಅಂಕಕ್ಕಾಗಿ ಹೋರಾಟ. ಅತ್ಯುತ್ತಮವಾದ ಪ್ರದರ್ಶನ ನೀಡ್ತಾ ಇದೆ ಎರಡು ತಂಡಗಳು. ಕೇವಲ ಒಂದು ಅಂಕದ ಮುನ್ನಡೆಯೊಂದಿಗೆ NMC ತಂಡ ಇದ್ರೆ ಮತ್ತೊಮ್ಮೆ NMC ತಂಡದ ಪರವಾಗಿ ಮಾಡು ಇಲ್ಲವೇ ಮಾಡಿ ಸೂಪರ್ ಸೂಪರ್ ಹಿಡಿದ್ರೆ 2-2 ಜರ್ಸಿ ನಂಬರ್ ಈಗ ಒಂದು ಅಂಕರಾಗುತ್ತಿಲ್ಲ. ಅಂಪೈರ್ Kind attention please. The last quarter final match between Government First Grade College A.PATRAO and Meridian College Sullia. So I request both the teams please be ready for your fourth quarter final matches. Immediately after completion of all the quarter final matches, we have the semi-final matches. NMC ತಂಡದ ಆಟಗಾರ ಮಂಗಳೂರು ಅಂಕಣದಲ್ಲಿ ಕೇವಲ 2 ಜನ ಆಟಗಾರರಿದ್ದಾರೆ. ಒಂದು ಅಂಕದ ಮುನ್ನುಗಡೆಯಲ್ಲಿ NMC ಇದ್ರೆ The first semi-final match, one team is already qualified. That is the first college, Government First Grade College for Women Puttur, is qualified to play the semi-final match. One more team yet to qualify from the match of KSS College Subramanya and GFGC Tankanadi. From the registration counter. I repeat, captain of Sri Ramakunjan First Grade College, Ramakunjan, you please come and collect your team's ID card from the registration desk. ಜರ್ಸಿ ನಂಬರ್ 7 ಬಂದಿಯಾಗುವ ಮುಖಾಂತರ ಮಂಗಳೂರು ತಂಡದ ಪ್ರಮುಖ ಆಟಗಾರ್ತಿ ತಂಡದ ಹೊರಗೆ ಉಳಿಯುವ ಸಂದರ್ಭ. Kind attention please, captain of Besant Women's College, Mangalore, you please come and collect the college ID card, your college ID card from the registration counter. ಆಟ ಮುಂದುವರಿದ ಸ್ಪಷ್ಟ ಮುಂದುಗಡೆ ಮುನ್ನುತ್ತಾ ಇದೆ NMC ತಂಡ ಇದ್ರೆ ಜರ್ಸಿ ನಂಬರ್ನಿಂದ ಬೋನಸ್ಗಾಗಿ ಪ್ರಯತ್ನ. ಬೋನಸ್ ಅನ್ನು ಕೊಟ್ಟಿದ್ದಾರೆ. ಬೋನಸ್ನ ಮುಖಾಂತರ ಅಂತರ 4ಕ್ಕೆ ಕುಸಿತಾ ಇದೆ. NMC ತಂಡದ ಪ್ರಮುಖ ಆಟಗಾರರಿಂದ ಮಂಗಳೂರು ತಂಡದ ಅಂಕಣದಲ್ಲಿ ಮುಂದುವರಿಸಿದ 23-19 ಎರಡು ಅತ್ಯುತ್ತಮವಾದ ತಂಡಗಳ ಮಧ್ಯೆ ಹೋರಾಟ ಮುಂದುವರಿತಾ ಇದೆ. ಜರ್ಸಿ ನಂಬರ್ 6 ಮಂಗಳೂರು ತಂಡದ ಜರ್ಸಿ ನಂಬರ್ 6 NMC ಅಂಕಣದಲ್ಲಿ ಅಂಕ ಕದಿಯುವಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಒಂದು ಅಂಕದ ಬೋನಸ್ ಪ್ಲಸ್ 2 ಅಂಕದ ಗಮನಿಸುವಾಗ 13-9
21-23 ಕೇವಲ 2 ಅಂಕದ ಮುನ್ನಡೆಯೊಂದಿಗೆ NMC ತಂಡ ಇದೆ. ಬೋನಸ್ ಒಂದು ಅಂಕವನ್ನು ಸೇರ್ಪಡೆಗೊಳಿಸುವಲ್ಲಿ ಜೆರ್ಸಿ ನಂಬರ್ 4 ಸಫಲಗೊಂಡಿದೆ. ಮತ್ತೆ 21-20 Bonus point. 23 each. 23-23 23 ಸಮಾಬಲ. ಮತ್ತೊಮ್ಮೆ ಜೆರ್ಸಿ ನಂಬರ್ 7 ಒಂದು ಅಂಕ 24-23 ಮಂಗಳೂರು 24-23 ಸುಳ್ಯ 23-24 ಕೊನೆಯ 3 ನಿಮಿಷ ಅಂಕ ಜೆರ್ಸಿ ನಂಬರ್ 2 ಈ ಅಂಕಗಳಲ್ಲಿ ಮೂಡಿ ಬರ್ತಾ ಇದೆ ಕಬಡ್ಡಿ ಪಂದ್ಯಾಟದ ಮತ್ತೊಮ್ಮೆ ಜೆರ್ಸಿ ನಂಬರ್ 7 ಮಂಗಳೂರು ತಂಡದ ಪ್ರಮುಖ ಆಟಗಾರ್ತಿ ಜೆರ್ಸಿ ನಂಬರ್ 7 ನಾಳೆ ಪಂದ್ಯಾಟದ ತಿರುವನ್ನು ಮೂಡಿಸಿರುವಂತಹ ಜೆರ್ಸಿ ನಂಬರ್ 7 ಇಂದ ಮತ್ತೊಮ್ಮೆ NMC ಅಂಕಣದಲ್ಲಿ ಅಂಕಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ ಜೆರ್ಸಿ ನಂಬರ್ 7 24 ಅಂಕಗಳೊಂದಿಗೆ ಎರಡೂ ಸಮಗ್ರದ ಹೋರಾಟವನ್ನು ನೀಡ್ತಾ ಇದ್ದಾರೆ. ಅಂಕವನ್ನು ತೆಗೆಯುವಲ್ಲಿ ಸಫಲವಾಗಿದ್ದಾರೆ NMC ತಂಡ. 25-24 ಒಂದು ಅಂಕದ ಮುನ್ನಡೆಯನ್ನು ಪಡ್ಕೊಂಡಿದೆ ಎನ್ನುವುದರಿಂದ ಆಟ ಮುಂದುವರಿಸ್ತಾ NMC ತಂಡದ ಪರವಾಗಿ ಜೆರ್ಸಿ ನಂಬರ್ 4 ಜೆರ್ಸಿ ನಂಬರ್ 4 Kind attention please. Captain at Peasant Women's College, Mangalore. Please come and collect your college ID card from the registration counter. Captain of Peasant Women's College. Please come and collect your college ID card from the registration counter. ಹದಿನಾರು 11ರಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳ ಮಧ್ಯೆ ಪಂದ್ಯಾಟ ಸಾಗಿ ಬರ್ತಾ ಉಂಟು. ಪ್ರಥಮಾರ್ಧ ಮತ್ತು ಎರಡನೇ ಅವಧಿಯಲ್ಲಿ ಗಮನಿಸ್ತಾ ಇರುವಾಗ 11-16
Jersey number 9, Manohari. ಇಲ್ಲ 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 Second right, Right round. jersey number 15, ಮತ್ತೆ ವಾಪಸ್ ಸಿಸ್ಟಮ್ ಅಲ್ಲ 21 21 ಆ ಮಧ್ಯೆ ಮುಖ್ಯ ತೀರ್ಪುಗಾರರಿಂದ ಆಟದ ಮುಕ್ತಾಯವಾಗಿದೆ. ಎರಡು ತಂಡವು ಸಮಬಲ ಗುಂಪಿಗೆ Wait. 3, 4. Second right, jersey number 3, Jayashree. Court number 2, the next match between Government First Grade College, A.PATRAO and Meridian College, Ullala. So request both the teams, please report court number 2. That is the last quarter-final match. After that, we have 2 semi-final matches, followed by finals match. Pranavi, right. ಗಾಡ್ ಏ ಬಿಸ್ಕಿಟ ಬೇಡ And tomorrow morning, we have the championship rounds and the Mangalore University selection trials matches. ನಾಳೆ ಬೆಳಿಗ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಚಾಂಪಿಯನ್ಶಿಪ್ ಪಂದ್ಯ ನಡೆಯಲಿಕ್ಕಿದೆ. ಪ್ರಿಲಿಮಿನರಿ ಹಂತದಲ್ಲಿ ಆಯ್ಕೆಗೊಂಡಂತ 4 ತಂಡ ಹಾಗೂ ಕಳೆದ ಬಾರಿಯ ಚಾಂಪಿಯನ್ ಆಗಿರುವಂತಹ 4 ತಂಡಗಳು, ಒಟ್ಟು 8 ತಂಡಗಳು ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಆಡ್ಲಿಕ್ಕಿವೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡಕ್ಕೆ ಕೂಡ ಆಯ್ಕೆ ಟ್ರಯಲ್ಸ್ ನಡೆಯಲಿಕ್ಕಿದೆ. ಹಾಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡಕ್ಕೆ ಆಯ್ಕೆ ಬಯಸುವಂತ ಆಟಗಾರರು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಸಿದ್ಧರಿರಬೇಕು ಅಂತ ನಿಮ್ಮಲ್ಲಿ ಸೂಚನೆಯನ್ನ ನೀಡ್ತಾ ಇದ್ದೇವೆ. Wait. 7, 2, both right, jersey number 8, Akatisha, right. Nine, 2, last rider, jersey number 7, Nisha, right. ಕೊಡು ಕೊಡು Three, GFGC A.PATRAO and Meridian College, Ullala. Please report.